ಹಿಂಸೆ ಆಗಿರಲಿಲ್ಲ, ಏನೂ ಇರಲಿಲ್ಲ. 101 ಜನರನ್ನ ಪೊಲೀಸ್ ಇಲಾಖೆ ಆರೋಪ ಪಟ್ಟಿ ಸಲ್ಲಿಸಿದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆರೋಪ ಪಟ್ಟಿ ಹಾಕುವಂತ ಪ್ರಕರಣ ಅಲ್ಲ. ಈಗಿನ ಸರ್ಕಾರ ನಮ್ಮ ಪರವಾಗಿದೆ. ಪೊಲೀಸರು ಎಲ್ಲ ಹುಡುಕಿ ಬೈಂದೂರಿಂದ ಹಿಡಿದು ಸುಳ್ಯ, ಬೆಳ್ತಂಗಡಿ, ಪಟ್ರಮೆ, ಕುಗ್ರಾಮ, ಬೆಳ್ತಂಗಡಿ ಅಲ್ಲಿಯವರೆಗೂ ಕೂಡ ಹುಡುಕಿ ಹೆಸರುಗಳನ್ನ ಹಾಕಿದ್ದಾರೆ. ಜನರನ್ನ ಎದುರಿಸಲಿಕ್ಕೆ ಒಂದು ಪ್ರಯತ್ನ ಆಗಿರ್ಬೋದು. ಕೆಲವರು 3-4 ಜನ ನಮಗೆ ತೀರಾ ಅಪರಿಚಿತರು, ಯಾರಂತಲೇ ಗೊತ್ತಿಲ್ಲ. ಇವತ್ತು 94 ಜನ ನ್ಯಾಯಾಲಯಕ್ಕೆ ಬಂದಿದ್ದೀವಿ. ನಮ್ಗೆ ಈ ಸರ್ಕಾರದ ಮೇಲೆ ಭರವಸೆ ಇದೆ. ನಮ್ಗೆ ಟೋಲ್ಗಳ ಬಗ್ಗೆನೇ ನಮಗೆ ಸಹಮತ ಇಲ್ಲ. ಆದ್ರೂ ಟೋಲ್ ಗೇಟ್ಗಳನ್ನ ಹಾಕುವಾಗ ಅದು ನ್ಯಾಯಯುತವಾಗಿರ್ಬೇಕು. ನಮ್ಮ ಪ್ರತಿಭಾ ಕುಲಾಯರ್ನ ನಿಗ್ಗೆ ಆರೆ ಬಕ್ಕೊಂಜಿ ಮಹಾಬಲ್ ದೆಪ್ಪಲಿಮಾರ್ 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಡಿವೈಫೈದರ್ ಬಕ್ಕ ಕ್ರಿಸ್ಟಫ್ ಸಾಲಿಯಾನೆ ರೈತ ಲೀಡರ್ ಉಳ್ಳೇರು ಜಾಮೀನ್ಗಾರು ಬಲೆ ಸದ್ಯಕ್ಕೆ 1 ಜನಕ್ಕೆ ಆವು ಆನಂದು ಅಂತೇರು ಅಂತ ಒಟ್ಟಿಗೆ 3 ಜನ ಉಳ್ಳೇರು ಬಕ್ಕ ಕೊಂಚ 5-7 ಜನ ಬಾಕಿ ಹಾಕಿ ನೆಕ್ಸ್ಟ್ ಆಗ್ಲಿಕ್ಕೆ ಜಾಮೀನು ಕೊಡೋದು. ವರ್ಷ ಭಾಳ ಶಾಂತಿಯುತವಾಗಿ ಸತತ ಹೋರಾಟ ಮಾಡಿ ಗೆದ್ದಿದ್ದೀವಿ. ಎಲ್ಲೂ ಹಿಂಸೆ ಆಗಿರಲಿಲ್ಲ ಮತ್ತು ಹಿಂಸೆಯೂ ಆಗದ ಕಾರಣ ಮತ್ತು ನಮ್ಮ ಬೇಡಿಕೆ ನ್ಯಾಯಯುತ ಅಂತ ಕೇಂದ್ರ ಸರ್ಕಾರ ಪರಿಗಣನೆ ಮಾಡಿ ಕೊನೆಗೆ ಟೋಲ್ ಗೇಟನ್ನು ತೆರವುಗೊಳಿಸಿದ ಮೇಲೆ ನಮ್ಮ ಮೇಲೆ ಆರೋಪ ಪಟ್ಟಿ ಹಾಕುವಂಥ ಅವಶ್ಯಕತೆ ಇರಲಿಲ್ಲ ಮತ್ತು ಎಲ್ಲೂ ಹಿಂಸೆ ಆಗಿರಲಿಲ್ಲ, ಏನೂ ಇರಲಿಲ್ಲ. ಆದರೆ 101 ಜನರನ್ನು ಪೊಲೀಸ್ ಇಲಾಖೆ ಆರೋಪ ಪಟ್ಟಿ ಸಲ್ಲಿಸಿದೆ. ನಾವು ಅದರಿಂದೇನು ವಿಚಲಿತ ಆಗಿಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆರೋಪ ಪಟ್ಟಿ ಹಾಕುವಂಥ ಪ್ರಕರಣ ಅಲ್ಲ. ನಾವು ಇದನ್ನು ಸರ್ಕಾರದಲ್ಲಿ ವಿನಂತಿ ಮಾಡಿದ್ದೀವಿ. ಈಗಿನ ಸರ್ಕಾರ ನಮ್ಮ ಪರವಾಗಿದೆ. ಈಗಿನ ಸರ್ಕಾರದಲ್ಲಿ ಇರುವವರು ಕೂಡ ನಮ್ಮ ಬಗ್ಗೆ ತುಂಬ ಸಹಾನುಭೂತಿ ಇದ್ದವರು ಮತ್ತು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟವರು. ನಮ್ಮ ಪ್ರಕರಣವನ್ನು ಸಂಪುಟದಲ್ಲಿಟ್ಟು ಹಿಂದಕ್ಕೆ ಪಡೆಯುವಂಥ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಆದರೂ ನಮಗೆ ಆವಾಗ ಟೋಲ್ ಕಂಪನಿಯವರು ನೂರ್ ಮೊಹಮ್ಮದ್ ಅಂತ ಟೋಲ್ ಗುತ್ತಿಗೆದಾರ ಕಂಪನಿಯವರು ಅವರು ಕೊಟ್ಟಿರುವಂಥ ದೂರಲ್ಲಿ ಯಾರ ಹೆಸರು ಕೂಡ ಇರಲಿಲ್ಲ, ಒಬ್ಬರ ಹೆಸರು ಕೂಡ ಇರಲಿಲ್ಲ. ಅವರೊಂದು ಗುಂಪು ಅಂತ ಕೊಟ್ಟಿದ್ರು ಅಷ್ಟೇ. ಆದರೆ ಪೊಲೀಸರು ಎಲ್ಲ ಹುಡುಕಿ ಬೈಂದೂರಿಂದ ಹಿಡಿದು ಸುಳ್ಯ, ಬೆಳ್ತಂಗಡಿ, ಪಟ್ರಮೆ, ಕುಗ್ರಾಮ, ಬೆಳ್ತಂಗಡಿ ಅಲ್ಲಿಯವರೆಗೂ ಕೂಡ ಹುಡುಕಿ ಹೆಸರುಗಳನ್ನು ಹಾಕಿದ್ದಾರೆ. ತುಂಬ ಹೆಣ್ಮಕ್ಕಳನ್ನು ಹಾಕಿದ್ದಾರೆ, ವಯಸ್ಸಾದವರನ್ನು ಹಾಕಿದ್ದಾರೆ. ಬಹುಶಃ ಇನ್ನು ಮುಂದಕ್ಕೆ ಹೋರಾಟಗಳನ್ನು ಮಾಡಬಾರ್ದು ಟೋಲ್ ಗೇಟ್ ವಿರುದ್ಧ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ 4-5 ಟೋಲ್ ಗೇಟ್ ವಸ್ತು ಬರ್ತದೆ. ಟೋಲ್ ದರ ವರ್ಷ ಜಾಸ್ತಿ ಆಗ್ತಾಯಿದೆ. ಇಂಥ ಹೋರಾಟಗಳು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಜನರನ್ನು ಎದುರಿಸಲಿಕ್ಕೆ ಒಂದು ಪ್ರಯತ್ನ ಆಗಿರ್ಬೋದು. ನಮ್ಗೆ ಗೊತ್ತಿದೆ, ಮೊನ್ನೆ ಕೂಡ ಯಜಮಾಡಿ ಟೋಲ್ ಗೇಟ್, ಸಾಸ್ತಾನ ಟೋಲ್ ಗೇಟ್ನಲ್ಲಿ ಸ್ಥಳೀಯರ ರಿಯಾಯಿತಿಗಳನ್ನು ರದ್ದು ಮಾಡುವ ಪ್ರಯತ್ನವನ್ನು ಮಾಡಿದರು. ಅಲ್ಲಿಯ ಸ್ಥಳೀಯರು ಹೋರಾಟ ಮಾಡಿ ಸದ್ಯಕ್ಕೆ ಅದನ್ನು ಉಳಿಸ್ಕೊಂಡಿದ್ದಾರೆ. ಆದರೆ ನಾವು ಇದರಿಂದ ವಿಚಲಿತರಾಗುವ ಪ್ರಶ್ನೆ ಇಲ್ಲ. ನಮ್ಮ ಯಾರ ಹೆಸರು ಕೂಡ ಆರೋಪ ಇದರಲ್ಲಿ FIR ಅಲ್ಲಿ ಇರಲಿಲ್ಲ, ದೂರು ಕೊಡುವಾಗಿರಲಿಲ್ಲ. ಆಮೇಲೆ ಆರೋಪ ಪಟ್ಟಿಯಲ್ಲಿ ಹಾಕಿದ್ದಾರೆ. ಅದರಿಂದ ಇವತ್ತು ನಾವು ಜಾಮೀನು ಪಡೀಲೇಬೇಕು. ಅದಕ್ಕಾಗಿ ನಾವು ಜಾಮೀನು ಪಡೀಲಿಕ್ಕೆ ಬಂದಿದ್ದೇವೆ. ಅದರಲ್ಲಿ ಪೊಲೀಸರು ಕೆಲವು ತಪ್ಪು ಮಾಡಿದ್ದಾರೆ. ಒಂದು ಹೆಸರನ್ನು 2 ಸಲ ಚಾರ್ಜ್ ಶೀಟಲ್ಲಿ ಹಾಕಿದ್ದಾರೆ. ಮತ್ತು ಇನ್ನು ಕೆಲವರು 3-4 ಜನ ನಮಗೆ ತೀರಾ ಅಪರಿಚಿತರು, ಯಾರಂತಲೇ ಗೊತ್ತಿಲ್ಲ. ಪೊಲೀಸ್ನವರು ಕೂಡ ಎಲ್ರಿಗೂ ಇವತ್ತು ಕೇಸ್ ಹಾಕಿದ್ದಾರೆ ಎಲ್ಲರ ಮೇಲೆ, 101 ಜನರ ಮೇಲೆ. ಆದರೆ ಅವರಿಗೆ ಸಮನ್ಸನ್ನು ತಲುಪಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನಾವು ಹೆಚ್ಚು ಕಮ್ಮಿ ಇವತ್ತು 94 ಜನ ನ್ಯಾಯಾಲಯಕ್ಕೆ ಬಂದಿದ್ದೀವಿ. ಈ ವಿಷಯವನ್ನು ನಾವು ಒಂದು ಸಾಮಾನ್ಯ ಏನೋ ಈಗ ಕೇಸ್ ಬಿದ್ದಿದೆ, ನಾವು ಹೋರಾಟ ಗೆದ್ದಾಗಿದೆ, ನಿಮ್ಮ ಹಣೆ ಬರ ಅಂತ ನಾವು ಬಿಡ್ತಾ ಇಲ್ಲ. ನಾವು ಹೋರಾಟ ಸಮಿತಿಯ ಮೀಟಿಂಗ್ ಮಾಡಿ ಸಾಮೂಹಿಕವಾಗಿ ಈ ಪ್ರಕರಣವನ್ನು ಎದುರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರಿಂದಾಗಿ 100 ಜನ ಆರೋಪಿತರು ಮಾತ್ರ ಅಲ್ಲ, ಅದಲ್ಲದೆ ಹೋರಾಟ ಸಮಿತಿ ಹಲವು ಮುಖಂಡರು, ಬೇರೆ ಸಂಘಟನೆಗಳ ಪ್ರಮುಖರು ನಮ್ಮ ಜೊತೆ ಇಲ್ಲಿ ಹಾಜರಿದ್ದಾರೆ. 3 ಜನ ಈ ಕೇಸಲ್ಲಿ ಅವರು ಇಲ್ದಿದ್ರು ಕೂಡ ಬಂದು ಸ್ವಯಂ ಪ್ರೇರಣೆಯಿಂದ ಶ್ಯೂರಿಟಿ ಕೊಡಲಿಕ್ಕೆ ಅವರ ಜಮೀನು ದಾಖಲೆಗಳೊಂದಿಗೆ 3 ಜನ ಇಲ್ಲಿ ನಮ್ಮನ್ನು ಬೆಂಬಲಿಸಿ ಬಂದಿದ್ದಾರೆ. ವಕೀಲರುಗಳ ತಂಡವೇ ಅದು ದಿನೇಶ್ ಅಗ್ಡುಲೆಪಾಡಿ, ಚರಣ್ ಶೆಟ್ಟಿ, ನಿತಿನ್ ಕುತ್ತಾರು, ಅನ್ನು ಮಲಿಕ್, ಈ ರೀತಿ ಮನೋಜ್ ವಾಮಂಜೂರು ಇವರೆಲ್ಲರೂ ನಮ್ಮ ಪರವಾಗಿ ಕೇಸ್ ನಡೆಸಲಿಕ್ಕೆ ಇಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದಿದ್ದಾರೆ. ಈ ರೀತಿ ನಡೀತಾ ಇದೆ. ಇವತ್ತು ನಾವು ಜಾಮೀನು ಪಡಿತೀವಿ. ನಾವು ಅದನ್ನೇನು ನ್ಯಾಯಾಲಯದ ಜೊತೆ ಪೊಲೀಸರ ಸಂಘರ್ಷಕ್ಕೆ ಇಳಿಯೋದಿಲ್ಲ. ನಮಗೆ ಈ ಸರ್ಕಾರದ ಮೇಲೆ ಭರವಸೆ ಇದೆ. ಸರ್ಕಾರ ಖಂಡಿತ ಈ ಮೊಕದ್ದಮೆಯನ್ನು ವಾಪಸ್ ಪಡೀತದೆ ಅನ್ನುವಂಥ ನಂಬಿಕೆ ಇದೆ. ಇವತ್ತು ಜಾಮೀನು ಪಡೆದ ಮೇಲೆ ನಾವು ಆ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಏನೇ ಆದರೂ ಕೂಡ ಆ ಟೋಲ್ನ ದರ ಏನಿದೆ ಅದನ್ನು ಯಜಮಾಡಿಯಲ್ಲಿ ವಸೂಲಿ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ರು. ಇಷ್ಟವರೆಗೆ ನಾವು ವಸೂಲಿ ಮಾಡಲಿಕ್ಕೆ ಬಿಟ್ಟಿಲ್ಲ, ಇನ್ನು ಮುಂದಕ್ಕೂ ಬಿಡೋದಿಲ್ಲ. ಮತ್ತು ಟೋಲ್ಗಳ ಬಗ್ಗೆನೇ ನಮಗೆ ಸಹಮತ ಇಲ್ಲ. ಆದರೂ ಟೋಲ್ ಗೇಟ್ಗಳನ್ನು ಹಾಕುವಾಗ ಅದು ನ್ಯಾಯಯುತವಾಗಿರಬೇಕು. ನ್ಯಾಯವನ್ನು ಮೀರಿ ಮಾಡಿದರೆ ನಾವು ಈ ಜಿಲ್ಲೆಯಲ್ಲಿ 2 ಜಿಲ್ಲೆಗಳಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history
of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.